ಮಂಗಳೂರಿನ ಎಸ್ಎಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಬೀಜಗಾಯನ ಪ್ರಥಮ ವರ್ಷದ ಬಿಎಎಂಎಸ್ ವಿದ್ಯಾರ್ಥಿಗಳಿಗೆ ಶಿಷ್ಯೋಪನಯನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಮೆಡಿಕಲ್ ಅಸೆಸ್ಮೆಂಟ್ ಅಂಡ್ ರೇಟಿಂಗ್ ಬೋರ್ಡ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನ ಅಧ್ಯಕ್ಷರಾದ ಡಾ. ರಘುರಾಮ್ ಭಟ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ರವಿರಾವ್ ಎಸ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಎಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ. ರಜನಿ ಸೊರಕೆ ಅವರು ವಹಿಸಿದ್ರು. सर्वे छात्राः संस्कृतं पठन्ति चेत् एव आयुर्वेदस्य गभीर अध्ययनं कृत्वा आयुर्वेदं मूलतः ज्ञातुं शक्नुवन्ति. What I mean to say that Sanskrit is the heart of Ayurveda. Unless you people learn Sanskritam, you will not be able to understand Ayurveda from its originality. You know that sun is giving a light to us and moon is reflecting light to us. The original knowledge, original texts of Ayurveda are like sunlight and the translated versions are like moonlight. How dull is moonlight, how bright is sunlight. ಈ ಸಂದರ್ಭದಲ್ಲಿ ಧನ್ವಂತರಿ ಹೋಮವನ್ನು ವೆಂಕಟರಮಣ ಭಟ್ ಅವರ ವೈದಿಕ ತಂಡ ನೆರವೇರಿಸಿಕೊಟ್ಟರು. ಸಂಹಿತ ಮತ್ತು ಸಿದ್ಧಾಂತ ವಿಭಾಗದ ಪ್ರಾಧ್ಯಾಪಕರಾದ ಡಾ. ಅಶ್ವಿನಿ ಹಾಗೂ ವಿದ್ಯಾರ್ಥಿಗಳಿಂದ ಅಷ್ಟಾಂಗ ಹೃದಯ ಸಂಹಿತ ಪಾರಾಯಣ ಹಾಗೂ ಕ್ರಿಯಾ ಶರೀರ ವಿಭಾಗದ ಪ್ರಾಧ್ಯಾಪಕರಾದ ಡಾ. ಶ್ರುತಿ ಎನ್ ಭಟ್ ಮತ್ತು ವಿದ್ಯಾರ್ಥಿಗಳು ಧನ್ವಂತರಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎಸ್ಎಎಸ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಯಾದ ಡಾ. ಅಭಿನಯ್ ಸೊರಕೆ, ಸಹ ಆಡಳಿತಾಧಿಕಾರಿ ಸಾಜು ಎಂಬಿ, ಸಂಹಿತ ಹಾಗೂ ಸಿದ್ಧಾಂತ ವಿಭಾಗದ ಮುಖ್ಯಸ್ಥರಾದ ಡಾ. ಸುಚಿತ್ರಾ ಪಿಎಸ್, ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ತಲಪಾಡಿದರ ಪ್ರಾಂಶುಪಾಲರಾದ ಡಾ. ರವಿ ಗಣೇಶ್ ಮುಖ್ರಾ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಪ ಪ್ರಾಂಶುಪಾಲರಾದ ಡಾ. ಜಸಿಂತಾ ಎಂ ಡಿಸೋಜಾ ಅವರು ವಂದಿಸಿದರು. ಡಾ. ಶ್ರೀಜಯ ವಿ ಪ್ರಭು ಅವರು ನಿರೂಪಿಸಿದರು. ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು.